ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ಲಯನ್ಸ್ ಕ್ಲಬ್ ಮಂಗಳೂರು ಸೆಂಚುರಿಯನ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆದಿದೆ. ಈ ವೇಳೆ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ನ ಕಾರ್ಯದರ್ಶಿ ರುಬಿಯಾ ಅಖ್ತರ್ ಮಾತನಾಡಿ, ಕಳೆದ 15 ವರ್ಷಗಳಿಂದ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಕೆಲವು ಸಮಾನ ವಯಸ್ಕ ಯುವಕರು ಸೇರಿ 3 ವರ್ಷಗಳ ಹಿಂದೆ ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿದ್ರು. ಈ ಸಂಘಟನೆಯಿಂದ ಹಲವಾರು ಕಡೆ ರಕ್ತದಾನ ಶಿಬಿರ ನಡೆಸಿ 3000ಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹಿಸಿ ಆ ರಕ್ತವನ್ನು ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಗೆ ನೀಡಲಾಗಿದೆ. ನಮ್ಮ ಸೇವೆಯನ್ನು ಗುರುತಿಸಿ ಇದೀಗ ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಸರ್ವಿಸ್ ಆರ್ಗನೈಸೇಷನ್ ಸಂಸ್ಥೆಯವರು ಲಯನ್ಸ್ ಕಣ್ಣಿನ 100ನೇ ಘಟಕ ಲಯನ್ಸ್ ಕ್ಲಬ್ ಮಂಗಳೂರು ಸೆಂಚುರಿಯನ್ ಸ್ಥಾಪಿಸಲು ನಮಗೆ ಅವಕಾಶ ನೀಡಿದ್ದಾರೆ ಎಂದರು. ರಕ್ತದಾನ ಶಿಬಿರದಲ್ಲಿ 138 ಯೂನಿಟ್ ರಕ್ತವನ್ನು ಸಂಗ್ರಹ ಮಾಡಿದ್ದೇವೆ. ಅಂಡ್ ಮ್ಯಾಂಗ್ಳೂರ್ ನಿಸಾರ್ ಬಳಗದವರ ಮ್ಯಾಂಗ್ಳೂರ್ ಟೈಗರ್ ಫ್ರೆಂಡ್ಸ್ ಇವರ ಸಹಯೋಗದಲ್ಲಿ, ಅದು ಅಲ್ಲದೆ ಕೊರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಡೆದಂತಹ ಒಂದು ಟೈಮಿನಲ್ಲಿ ನಾವು ಅದು ಬಸ್ಸಿನಲ್ಲಿ ನಡೆದಂತಹ ಒಂದು ರಕ್ತದಾನ ಶಿಬಿರವಾಗಿರುತ್ತದೆ. ಈ ಟೈಮಲ್ಲಿ ನಾವು 108 ಯೂನಿಟ್ ರಕ್ತವನ್ನು ನಾವು ಸಂಗ್ರಹಿಸಿ ಒಂದು ದಾಖಲೆಯನ್ನು ಮೆರೆದಿದ್ದೇವೆ. ಇದು ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ಬರೀ ಒಂದು ರಕ್ತದಾನ ಶಿಬಿರ ಮಾತ್ರವಲ್ಲದೆ ಇದು ಹಲವಾರು ಸಮಾಜ ಸೇವೆಯಂತಹ ಉಚಿತ ಶಿಕ್ಷಣಕ್ಕೆ ಒಂದು ಒಳ್ಳೆ ರೀತಿ ಪ್ರೋತ್ಸಾಹ ಮಾಡಿ, ಅಂಡ್ ಅನಾರೋಗ್ಯ ಪೀಡಿತರಿಗೆ ಧನ ಸಹಾಯದ ನೆರವು, ಅಂಡ್ ಬಡ ಮಕ್ಕಳಿಗೆ ಪುಸ್ತಕದ ನೆರವು, ಅಂಡ್ ರಂಜಾನ್ ತಿಂಗಳಲ್ಲಿ ಸುಮಾರು 25ರಿಂದ 35 ಕ್ವಿಂಟಲ್ ವರೆಗೆ ನಾವು ಅಕ್ಕಿಯನ್ನು ವಿತರಣೆ ಮಾಡ್ತೇವೆ. ಅಂಡ್ 70 ಫ್ಯಾಮಿಲೀಸ್ಗೆ ನಾವು ರಂಜಾನ್ ಕಿಟ್ ವಿತರಿಸ್ತೇವೆ. ಫುಲ್ ಮಂತ್ ಕಿಟ್ ನಾವು ಅಲ್ಲಿ ವಿತರಿಸ್ತೇವೆ. ಹೀಗೆ ಹಲವಾರು ನಮ್ಮ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ಸಮಾಜ ಸೇವೆಯಲ್ಲಿ ತುಂಬಾ ಅತಿ ಕಡಿಮೆ ಅವಧಿಯಲ್ಲಿ ತುಂಬಾ ಒಂದು ಹೆಸರಾಂತ ಒಂದು ಸಂಘಟನೆಯಾಗಿದೆ ಮಂಗಳೂರಲ್ಲಿ. ಅಂಡ್ ಇಂತಹ ಒಂದು ನಮ್ಮ ಈ ದ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ಸಮಾಜ ಸೇವೆಯನ್ನು ಗುರುತಿಸಿ ನಮಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಿಂದ ನಮಗೆ 4 ಬಾರಿ ಗೌರವವನ್ನು ಪಡೆಯಲಾಗಿದೆ. ಹಾಗೂ ನಮಗೆ ಕೊರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಪ್ಲಾಸ್ಮಾ ದಾನ ಮಾಡಿದ ನಮ್ಮ ಸಂಘಟನೆ ಸದಸ್ಯರು ಪ್ಲಾಸ್ಮಾ ದಾನ ಮಾಡಿದ್ದಕ್ಕಾಗಿ ನಮಗೆ ನಿಟ್ಟೆಯಿಂದ ಗೌರವ ಪ್ರಶಸ್ತಿ ಕೂಡ ನಾವು ಪಡೆದಿದ್ದೇವೆ. ಅಂಡ್ ನಮ್ಮ ಇಂತಹ ಒಂದು ಸಮಾಜ ಸೇವೆಗೆ ದ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ನ ಸಂಸ್ಥೆ ಸ್ಥಾಪಕರಾದ ಅಬ್ದುಲ್ ರೌಫ್ ಇವರಿಂದಾಗಿ ಇಷ್ಟೊಂದು ಈ ಒಂದು ಸಂಘಟನೆ ಇಷ್ಟೊಂದು ಬಲಿಷ್ಠಗೊಳ್ಳಲು ಹಾಗೂ ಅವರ ಪರಿಶ್ರಮದಿಂದ ಈ 3 ವರ್ಷಗಳ ಅವಧಿಯಲ್ಲಿ ಒಂದು ಹೆಸರಾಂತ ಒಂದು ಸಂಘಟನೆಯಾಗಿ ಮುಂದುವರೆದಿದೆ. ಇದೀಗ ನಮ್ಮ ಸಂಘಟನೆಯ ಪರಿಶ್ರಮದಿಂದ ಇನ್ನಷ್ಟು ಬಲಿಷ್ಠಗೊಳಿಸಲು ನಮ್ಮ ಲಯನ್ಸ್ ಕ್ಲಬ್ ಸಂಸ್ಥೆ ನಮಗೆ ಅವರ 100 ಬ್ರಾಂಚ್ ನಮಗೆ